ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಈ ಯೂನಿಯನ್ ಅಥವಾ ಸಂಘವನ್ನು ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಅಥವಾ ವಿಚಾರ ಯಾವ ಕಾರಣಕ್ಕಾಗಿ ಬಂದಿದೆ ಮತ್ತು ನಮ್ಮ ಉದ್ದೇಶ ಏನು, ಗುರಿ ಏನು, ಕಾರ್ಮಿಕರಿಗಾಗಿ ಏನು ಸಾಧಿಸಲಿಕ್ಕೆ ಈ ಸಂಘ ಯೋಚನೆ ಮಾಡ್ತದೆ ಅಂತ ಹೇಳುವಂತದ್ದನ್ನು ಒಂದೆರಡು ಮಾತುಗಳಲ್ಲಿ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಭಾರತೀಯ ಮಜ್ದೂರ್ ಸಂಘದ ವಿಚಾರಧಾರೆಯನ್ನು ನಮ್ಮ ಭರತ್ ಕುಮಾರ್ ಅವರು ಸಂಘದ ಪ್ರಚಾರ ಪ್ರಮುಖರಾಗಿರುವಂತಹ ಮಂಗಳೂರಿನ ಪ್ರಚಾರ ಪ್ರಮುಖರಾಗಿರುವಂತಹ ಭರತ್ ಕುಮಾರ್ ಅವರು ಉತ್ತಮವಾಗಿ ನೀಡಿದ್ದಾರೆ. ಭಾರತೀಯ ಮಜ್ದೂರ್ ಸಂಘ ಒಂದು ರಾಷ್ಟ್ರಪ್ರೇಮಿ ಕಾರ್ಮಿಕ ಸಂಘಟನೆ, ಈಗ ಪ್ರಪಂಚದ ಭಾರಿ ದೊಡ್ಡ ಕಾರ್ಮಿಕ ಸಂಘಟನೆ. ಇದರಲ್ಲಿ ಒಂದು 6,000 ಕಾರ್ಮಿಕ ಸಂಘಟನೆಗಳಿಗೆ ಮಾತೃ ಸಂಘಟನೆಯಾಗಿ ಭಾರತೀಯ ಮಜ್ದೂರ್ ಸಂಘ ಕೆಲಸ ಮಾಡ್ತದೆ. ಈ ಭಾರತೀಯ ಮಜ್ದೂರ್ ಸಂಘದಲ್ಲಿ ಅನೇಕ ಕಾರ್ಮಿಕರಿದ್ದಾರೆ. ಅದರಲ್ಲಿ ರಬ್ಬರ್ ಟ್ಯಾಪರ್ ಕಾರ್ಮಿಕರು, ವಿಶೇಷವಾಗಿ ಪ್ಲಾಂಟೇಶನ್ ವರ್ಕರ್ ಅಂತ ಹೇಳ್ತೇವೆ. ಈ ದೇಶದ ಹಲವು ಕಡೆಗಳಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ. ಅವರ ಭವಿಷ್ಯಕ್ಕಾಗಿ ಸರ್ಕಾರ ಆಗ್ಲಿ ಅಥವಾ ಇತರ ವ್ಯವಸ್ಥೆಗಳಾಗ್ಲಿ ಇಷ್ಟರವರೆಗೆ ಒಂದು ಗರಿಷ್ಠ ಮಟ್ಟದ ಪ್ರಯೋಜನಗಳನ್ನು ಕೃಷಿ ಕಾರ್ಮಿಕರಿಗೆ ನೀಡಲಿಲ್ಲ. ಆ ಕಾರಣಕ್ಕಾಗಿ ಸಂಘಟನೆ ಮಾಡುವ ಕಾರಣಕ್ಕಾಗಿ, ಹೋರಾಟ ಮಾಡುವ ಕಾರಣಕ್ಕಾಗಿ, ಜಾಗೃತಿ ಮಾಡುವ ಕಾರಣಕ್ಕಾಗಿ ನಾವು ಈ ರಬ್ಬರ್ ಟ್ಯಾಪರ್ ಮಜ್ದೂರ್ ಸಂಘದ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಯೋಚನೆಯನ್ನು ಮಾಡಿದ್ದೇವೆ. ಈ ಆರಂಭದಲ್ಲಿ ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಈಗಿನ ಪ್ರಧಾನ ಕಾರ್ಯದರ್ಶಿಯರಾಗಿರುವಂತಹ ನಾಗರಾಜರು, ಸುರೇಶ್ರು, ರಘುಪತಿ ಅವರು ಹಾಗೂ ಒಂದು 25 ಜನರ ತಂಡ ಇದಕ್ಕೆ ಅವಿರತವಾಗಿ ಶ್ರಮ ಹಾಕಿದೆ. ತಮ್ಮ ಶ್ರಮದ ಹಣವನ್ನು ಹಾಕಿ ಈ ಸಂಘವನ್ನು ಕಟ್ಟಲಿಕ್ಕೆ 4-5 ವರ್ಷದಿಂದ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಹುಟ್ಟಿದ್ದು ಕೋವಿಡ್ ಸಮಯದಲ್ಲಿ ಕಾರ್ಮಿಕರಿಗೆ ಸಂಕಷ್ಟ ಆಗುವ ಸಂದರ್ಭದಲ್ಲಿ ಅನೇಕ ಕಾರ್ಮಿಕರಿಗೆ ಬೆಂಗಾವಲಾಗಿ ಈ ಸಂಘ ರಿಜಿಸ್ಟರ್ಡ್ ಆಗ್ಲಿಲ್ಲ, ಆಗ್ಲೇ ಕೆಲಸ ಮಾಡಿತ್ತು. ಅನೇಕ ಕಾರ್ಮಿಕರಿಗೆ ಕಿಟ್ ಅನ್ನು ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಈ ತಾಲೂಕು ಮತ್ತು ಬೇರೆ ತಾಲೂಕುಗಳಲ್ಲಿ ಸಹ ಅದನ್ನು ಪ್ರಯತ್ನ ಮಾಡಿದೆ. ಕೆಲವೊಂದು ಇಲಾಖಾ ಕಡೆಯಿಂದ ಪಡೆದುಕೊಂಡು ವಿತರಣೆ ಮಾಡಿದೆ ಮತ್ತು ಸಂಘದ ಮತ್ತು ದಾನಿಗಳ ಮುಖಾಂತರ ಸಂಗ್ರಹಿಸಿ ಸಹ ಕಾರ್ಮಿಕರಿಗೆ ನೀಡಿದೆ. ಇನ್ನು ರಬ್ಬರ್ ಟ್ಯಾಪರ್ ಕಾರ್ಮಿಕರು ಅಂತ ಹೇಳಿದ್ರೆ ವಲಸೆ ಕಾರ್ಮಿಕರು ಅಂತ ಹೇಳ್ತೇವೆ. ಅತಿ ಹೆಚ್ಚಿನ ವಲಸೆ ಕಾರ್ಮಿಕರು ಈ ರಬ್ಬರ್ ಟ್ಯಾಪರ್ ಕಾರ್ಮಿಕರಲ್ಲಿದ್ದಾರೆ. ಅವರಿಗೆ ನಿಶ್ಚಿತವಾದ ಮನೆಗಳಿರುವುದಿಲ್ಲ. ಇಂಥ ಕಾರ್ಮಿಕರಿಗೆ ವೈದ್ಯಕೀಯ ಹಲವು ಸಹಾಯಗಳನ್ನು ನಮ್ಮ ಸಂಘ ಮಾಡಿದೆ. ಇವತ್ತು ಅದರ ಸದಸ್ಯರು ಇರ್ಬೋದು, ದಾನಿಗಳಲ್ಲಿ ಪಡ್ಕೊಂಡು ಅನೇಕ ರಬ್ಬರ್ ಟ್ಯಾಪರ್ ಕಾರ್ಮಿಕರಿಗೆ ವೈದ್ಯಕೀಯ ಸಮಸ್ಯೆ ಆಗುವಾಗ ಅಥವಾ ಆಸ್ಪತ್ರೆ ಚಿಕಿತ್ಸಾ ವೆಚ್ಚಗಳನ್ನು ನಮ್ಮ ರಬ್ಬರ್ ಕಾರ್ಮಿಕ ಸಂಘಟನೆ ಮಾಡಿದೆ. ಹಾಗೆ ವಿಶೇಷವಾದ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ನಮ್ಮೊಬ್ಬ ರಬ್ಬರ್ ಕಾರ್ಮಿಕ ಒಂದು ಮರಣ ಆಯ್ತು. ಮರಣ ಅಂತ ಹೇಳಿದ್ರೆ ಅವರು ಸುಸೈಡ್ ಮಾಡ್ಕೊಂಡ್ರು. ಅಂದ್ರೆ ಜೀವನಕ್ಕೆ ದಾರಿ ಕಾಣದಿದ್ದಾಗ ಅವರು ಸುಸೈಡ್ ಮಾಡ್ಕೊಂಡ್ರು. 3 ಮಕ್ಕಳು, ಒಬ್ರು ಅನಾಥ ಆದ್ರು. ಈ ಸಂದರ್ಭದಲ್ಲಿ ರಬ್ಬರ್ ಕಾರ್ಮಿಕ ಸಂಘಟನೆ ಯೋಚನೆ ಮಾಡಿತ್ತು ಅವರಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು ಅಂತ. ನೇರವಾಗಿ ಹೋಗಿ ಆ ಪೂರ್ಣವಾದ ಮನೆಯನ್ನು ಅನೇಕ ದಾನಿಗಳ ಸಹಕಾರದಲ್ಲಿ ಲಾಯ್ಲದ ಗುರಿಂಗಾಣದಲ್ಲಿ ಮೀನಾಕ್ಷಿ ಅನ್ನುವವರಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಇದು ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಶ್ರೇಯಸ್ಸಿನ ಪಾಲುಗಳಲ್ಲಿ ಒಂದಾಗಿದೆ. ಇಂತಹ ಹಲವು ಕೆಲಸಗಳ ಕನಸುಗಳನ್ನು ಇಟ್ಟುಕೊಂಡು ಇವತ್ತು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬಹುದು ಇರ್ಬೋದು. ಆ ಮೀನಾಕ್ಷಿ ಅವರು ಮತ್ತು ಒಂದಷ್ಟು ಕಾರ್ಮಿಕರ ಮಕ್ಕಳಿಗೆ ಸ್ಕೂಲ್ನ ಏನು ಐಟಮ್ಗಳನ್ನು ಕೊಡ್ತಾ ಇರುವಂತದ್ದು ಇರ್ಬೋದು. ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಈ ರಬ್ಬರ್ ಕಾರ್ಮಿಕ ಸಂಘಟನೆಯನ್ನು ನೋಂದಾವಣೆ ಮಾಡಿಕೊಳ್ಬೇಕು. ಈ ಮೂಲಕ ಇನ್ನಷ್ಟು ಕಾರ್ಮಿಕರಿಗೆ ಶಕ್ತಿ ಆಗಬೇಕು. ಸರ್ಕಾರದಿಂದ ಇರುವಂತ ಯೋಜನೆಗಳನ್ನು ತೆಗೆಸಿಕೊಡಬೇಕು ಮತ್ತು ಸರ್ಕಾರದಲ್ಲಿ ಇರುವಂತ ಈಗ ಕನಿಷ್ಠ ಏನಿದೆ ಅದನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಪ್ರಯತ್ನ ಆಗಬೇಕು ಅಂತ ಹೇಳುವಂತ ಒಂದು ದೂರದೃಷ್ಟಿಯಲ್ಲಿ ಯೋಚನೆಯಲ್ಲಿ ಈ ಕಾರ್ಮಿಕ ಸಂಘವನ್ನು ಹಲವು ಕಾರ್ಮಿಕ ಕಾರ್ಯಕರ್ತರು ರಬ್ಬರ್ ಟ್ಯಾಪರ್ ಕಾರ್ಮಿಕರ ಒಂದು ಕೆಲಸದಿಂದ ಅದನ್ನು ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದಷ್ಟು ನೋಂದಾವಣಿಗೆ ಕೆಲವು ಪ್ರಯತ್ನಗಳಾಗಿ ಈಗ 2024ರಲ್ಲಿ ಅದನ್ನು ನೋಂದಾವಣೆ ಹಂತ ಪೂರ್ಣ ಆಗಿ ರಬ್ಬರ್ ಟ್ಯಾಪರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ರಬ್ಬರ್ ಟ್ಯಾಪರ್ ಎಂದು ಇತರ ಕೃಷಿ ಮಜ್ದೂರ್ ಸಂಘ ಅಂತ ಹೇಳುವಂತ ಲೇಬರ್ ಕಮಿಷನರ್ ಮಂಗಳೂರು ಇವರ
ಕಡೆಯಿಂದ ನಮಗೆ ಅಧಿಕೃತ ಜ್ಞಾಪನ ಪತ್ರ ಸಿಕ್ಕಿರುತ್ತದೆ. ಈ ನೋಂದಣಿಯ ಪ್ರಕ್ರಿಯೆಗೆ ಹಲವು ಕಾರ್ಯಕರ್ತರು, ರಬ್ಬರ್ ಟ್ಯಾಪರ್ನ ಪ್ರಮುಖರು ಶ್ರಮವಹಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಮತ್ತು ಭಾರತೀಯ ಮಜ್ದೂರ್ ಸಂಘದ ಕಡೆಯಿಂದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಣೆಯನ್ನು ಮಾಡ್ತೇನೆ. ಇನ್ನು ರಬ್ಬರ್ ಟ್ಯಾಪರ್ ಕಾರ್ಮಿಕರು ಅನೇಕ ಈಗಾಗಲೇ ಉಷಾ ಮೇಡಮ್ ಅವರು ತುಂಬಾ ಸೌಲಭ್ಯಗಳನ್ನು ಹೇಳಿದ್ದಾರೆ. ಅದು ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳುದು ದೊಡ್ಡ ಯಕ್ಷ ಪ್ರಶ್ನೆ. ಅಂದ್ರೆ ಇದನ್ನು ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಉಷಾ ಮೇಡಮ್ ತುಂಬಾ ಕಡೆ ಓಡಾಡ್ತಾರೆ, ತುಂಬಾ ಕಡೆ ಶ್ರಮ ಪಡ್ತಾರೆ. ಯಾವಾಗ ನೀವು ಫೋನ್ ಮಾಡಿ ಅದರ ಬಗ್ಗೆ ಡೀಟೇಲ್ಸ್ಗೆ ಅವರು ಬಾರಿ ಒಳ್ಳೆ ರೀತಿಯಿಂದ ಹೇಳಿಕೊಡ್ತಾರೆ. ಕೇಂದ್ರ ಸರ್ಕಾರದ ತುಂಬಾ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ, ಅದಕ್ಕೆ ಜಾಗೃತಿ ಮಾಡುವ ಅವಶ್ಯಕತೆ ಇದೆ. ಭಾರತೀಯ ಮಜ್ದೂರ್ ಸಂಘವು ಮೇಡಮ್ ಅವರ ಪ್ರೇರಣೆಯಿಂದ ಇದೇ ಒಂದು ಹಾಲ್ ನಲ್ಲಿ ಅವರೊಂದು ಮಾಹಿತಿ ಕೊಟ್ಟಿದ್ರು, ಬಹುಶಃ 4 ವರ್ಷ ಆಗಿರಬಹುದು, ಇದೇ ರಬ್ಬರ್ ಕಾರ್ಮಿಕರಿಗೆ. ಆ ಪ್ರೇರಣೆಯನ್ನು ಇಟ್ಕೊಂಡು ನಾನು 100 ಕಡೆ ಜಿಲ್ಲೆಯಲ್ಲಿ ನಾನು ಈ ಸಾಮಾಜಿಕ ಭದ್ರತೆ ಯೋಜನೆಯ ಬಗ್ಗೆ ಮಾತಾಡಿದ್ದೇನೆ. ಅಂದ್ರೆ ಅವರು ಕೊಟ್ಟ ಪ್ರೇರಣೆ ಒಂದಷ್ಟು ಪಕ್ಕದ ಜಿಲ್ಲೆಗಳಲ್ಲಿ ಹೋಗಿಯೂ ಸಾಮಾಜಿಕ ಭದ್ರತೆ ಯೋಜನೆಗಳ ಬಗ್ಗೆ ಹೇಳಿದೆ. ಅಂದ್ರೆ ಇದು ಜನರಿಗೆ ತಲುಪ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಕಾರ್ಮಿಕ ಸಂಘಟನೆಯಾಗಿ ನಾವು ಕೆಲಸ ಮಾಡುವುದು ಅವಶ್ಯಕತೆ ಇದೆ. ಇನ್ನು ಇವತ್ತು ಈ ರೀತಿ ಒಂದು ಯಶಸ್ವಿ ಕಾರ್ಮಿಕ ಸಂಘಟನೆ ಮಾಡಿದಾಗ ಸರ್ಕಾರದಿಂದ ಇರುವಂತಹ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳುವುದು ಮತ್ತು ಸರ್ಕಾರದಲ್ಲಿ ಇರುವಂತಹ ಸೌಲಭ್ಯಗಳನ್ನು ಜಾಗೃತಿಗೊಳಿಸುವುದು ಮತ್ತು ಅಂತ ಶೋಷಿತ ಅಥವಾ ಕಷ್ಟದಲ್ಲಿರುವಂತಹ ಕಾರ್ಮಿಕರಿಗೆ ತೆಗೆಸಿಕೊಡುವುದು ನಮ್ಮ ಈ ರಬ್ಬರ್ ಟ್ಯಾಪರ್ ಕಾರ್ಮಿಕರ ಮೂಲ ಉದ್ದೇಶ ಆಗಿದೆ. ಇವತ್ತು ಈಗಾಗಲೇ 5 ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಅನ್ನು ರಬ್ಬರ್ ಬೋರ್ಡ್ ನ ಅಧಿಕಾರಿ ಇದ್ದಾರೆ, ರೋಶಿನಿ ಮೇಡಮ್, ನಮಗೂ ನಿರಂತರವಾಗಿ ಅವರು ಸಹಾಯ ಮಾಡ್ತಾರೆ. ಒಂದು 5 ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಗಳನ್ನು ಇವತ್ತು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರೆ. ಆ ಉದ್ಯೋಗ ಸೃಷ್ಟಿಯಲ್ಲಿ ಮಹತ್ತರವಾದ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು 5 ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಹತ್ರ ಒಂದು 100ರಷ್ಟು ವ್ಯಕ್ತಿಗಳಿಗೆ ನಾವು ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಈಗ ಅದ್ರ ಬಗ್ಗೆ ವಿವರವನ್ನು ಅವರು ಹೇಳ್ತಾರೆ. ರಬ್ಬರ್ ಟ್ಯಾಪಿಂಗ್ ಕಲ್ತ್ರೆ ಮಾತ್ರ ನಾವು ರಬ್ಬರ್ ಟ್ಯಾಪರ್ ಅಲ್ಲ, ರಬ್ಬರ್ ಟೆಕ್ನಿಷಿಯನ್ ಆಗ್ಬೇಕು. ಆ ಮರದ ಉಳಿವಿಗೆ, ಕೃಷಿಕನಿಗೂ ಸಹಾಯ ಆಗುವ ಹಾಗೆ, ಮರಕ್ಕೂ ಒಳ್ಳೇದಾಗುವ ಹಾಗೆ ದೊಡ್ಡ ಮಟ್ಟದ ಒಂದು ಟ್ರೈನಿಂಗ್ ಅನ್ನು ಪಡ್ಕೊಂಡೇ ನಾವು ರಬ್ಬರ್ ಟ್ಯಾಪರ್ ಅನ್ನು ಮಾಡಬೇಕು ಅಂತ ಅವರು ಸಹ ಇನ್ನು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇಂಥ ಒಂದು ಅಮೂಲ್ಯವಾದ ಕಾರ್ಯಾಗಾರಗಳನ್ನು ಮಾಡುದು, ರಬ್ಬರ್ ಟ್ಯಾಪರ್ ಟ್ರೈನಿಂಗ್ ಮಾಡುದು ನಮ್ಮ ರಬ್ಬರ್ ಕಾರ್ಮಿಕ ಸಂಘಟನೆಯ ಒಂದು ಪ್ರಮುಖ ಗುರಿಯಾಗಿದೆ. ಅದರೊಂದಿಗೆ ಉಪಕಸುಬು, ಈಗ ಜೇನು ಸಾಕಾಣಿಕೆ ಇರಬಹುದು, ಅವರ ಮನೆಯವರಿಗೆ ಇತರ ಯಾವುದಾದ್ರೂ ಉಪಕಸುಬು, ಟೈಲರಿಂಗ್ ಹೇಳಿಕೊಡುವಂಥದ್ದು ಅಥವಾ ತರಕಾರಿ ಬೆಳೆಯನ್ನು ಮಾಡಿಸುವಂಥದ್ದು, ಇಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವರಿಗೆ ಉಪಕಸುಬಲ್ಲಿ ಸಹ ಒಂದು ಅವರ ಆರ್ಥಿಕವಾದ ವೃದ್ಧಿ ಆಗ್ಬೇಕು, ಕಾರ್ಮಿಕರು ಆರ್ಥಿಕವಾಗಿ ಸದೃಢ ಆಗ್ಬೇಕು ಅಂತ ಹೇಳುವ ಯೋಜನೆಯನ್ನು ಇಟ್ಕೊಂಡಿದೆ. ಇನ್ನೊಂದು ಪ್ರಾಮುಖ್ಯವಾದ ಯೋಚನೆ ಇವತ್ತು ಕ್ಷೇಮ ನಿಧಿ. ನೀವು ನಮ್ಮ ಆಮಂತ್ರಣ ಪತ್ರಕದಲ್ಲಿ ನೀವು ನೋಡಿರಬಹುದು, ಒಂದಷ್ಟು ಸೌಲಭ್ಯಗಳು ರಬ್ಬರ್ ಬೋರ್ಡ್ ನಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಬರ್ದಿದೆ. ಅದು ತುಂಬಾ ಕಮ್ಮಿ ಇದೆ, ಆದ್ರೆ ಅದನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಕಾರ್ಮಿಕರು ಮಾಡಬೇಕು. ಇವತ್ತು ಅದರಲ್ಲಿ ಕ್ಷೇಮ ನಿಧಿ ಅಂದ್ರೆ ಒಂದು ಹೆಲ್ತ್ಗೆ 5,000ದಿಂದ 30,000 ತನಕ ಸಿಗ್ತದೆ, ಅದನ್ನು ಪಡ್ಕೊಳ್ಬೇಕು. ನಂತರ ಈ ಯೂನಿಯನ್ ಕಡೆಯಿಂದನೇ ಒಂದು ಕ್ಷೇಮ ನಿಧಿ ಮಾಡಬೇಕು. ಯಾವುದಾದ್ರೂ ಕಾರ್ಮಿಕರಿಗೆ ಆಘಾತ ಆದಾಗ ಅವರಿಗೆ ಒಂದು ಸಣ್ಣ ಮಟ್ಟದ ಸಹಾಯವನ್ನು ಸಂಘದ ಕಡೆ ಮಾಡಬೇಕು ಅಂತ ಹೇಳುವಂತ ದೂರದೃಷ್ಟಿ ನಮ್ಮಲ್ಲಿದೆ. ನಮ್ಮಲ್ಲೊಂದು ತಾಲೂಕಿನಲ್ಲಿ ರಿಕ್ಷಾ ಚಾಲಕ ಸಂಘಟನೆ ಇದೆ, 1,000ಕ್ಕಿಂತ ಮಿಕ್ಕಿ ಅದರ ಸದಸ್ಯರಿದ್ದಾರೆ. ಅವರೊಂದು ದೊಡ್ಡ ಮೊತ್ತದ ಫಂಡ್ ಅನ್ನು ಕ್ರೋಢೀಕರಣ ಮಾಡಿದ್ದಾರೆ. ಕೇವಲ ಆ ರಿಕ್ಷಾ ಚಾಲಕರ ಸದಸ್ಯರಿಗೆ ಯಾರಿಗಾದ್ರೂ ತೊಂದರೆ ಆದ್ರೆ ಅವರು ತಕ್ಷಣ ಒಂದಷ್ಟು ಹಣವನ್ನು ಕೊಡ್ತಾರೆ. ಸರ್ಕಾರದಾದ್ರೆ ಅರ್ಜಿ ಮಾಡಬೇಕು, ಬರುವಾಗ 6 ತಿಂಗಳು 1 ವರ್ಷ ಆಗ್ತದೆ. ಆದ್ರೆ ನಾವು 2 ದಿನದಲ್ಲಿ ಕ್ಷೇಮ ನಿಧಿಯನ್ನು ಸಂಘದ ಕಡೆಯಿಂದ ಆ ಕಾರ್ಮಿಕರಿಗೆ ನೀಡುವ ಕೆಲಸವನ್ನು ಭಾರತೀಯ ಮಜ್ದೂರ್ ಸಂಘದ ಒಂದು ಸಂಯೋಜಿತ ಯೂನಿಯನ್ ರಿಕ್ಷಾ ಚಾಲಕ ಸಂಘಟನೆ ಬೆಳ್ತಂಗಡಿ ಮಾಡ್ತಾ ಇದೆ. ಇನ್ನೂ ಹಲವು ಸಂಘಟನೆಗಳು ಈ ರೀತಿ ಕೆಲಸವನ್ನು ಮಾಡ್ತಾ ಇದೆ. ಉದಾಹರಣೆಗಾಗಿ ನಾನು ಕೊಟ್ಟೆ, ಈಗಾಗಲೇ 5,000ದಿಂದ 25,000 ತನಕ 16 ಯೋಜನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ರಿಕ್ಷಾ ಚಾಲಕರು ಕೊಟ್ಟಿದ್ದಾರೆ. ಇಂಥ ಆದರ್ಶವನ್ನು ನಾವು ಕೇವಲ ಸರ್ಕಾರದಲ್ಲಿ ಕೇಳುವುದು ಮಾತ್ರ ಅಲ್ಲ, ನಾವು ಸಹ ಒಂದು ಕುಟುಂಬದ ಮಾದರಿಯಲ್ಲಿ ಸಂಘಟನೆಯನ್ನು ಕಟ್ಕೊಂಡು ನಮ್ಮ ಕುಟುಂಬದ ಸದಸ್ಯರಿಗೆ, ಕಾರ್ಮಿಕರಿಗೆ ಸಹಾಯ ಆಗುವಂತ ಯೋಜನೆಗಳನ್ನು ಮಾಡಬೇಕು ಅಂತ ಹೇಳುವಂತ ನೆಲೆಗಟ್ಟಿನಲ್ಲಿ ನಮ್ಮ ಯೋಜನೆ ಸಾಗ್ತದೆ. ಈ ಒಂದು ಮಹತ್ತರವಾದ ದೂರದೃಷ್ಟಿ ಯೋಚನೆ ಇರುವಂತ ಈ ಕಾರ್ಮಿಕ
ಸಂಘಕ್ಕೆ ನೀವೆಲ್ಲರೂ ಸದಸ್ಯರಾಗಬೇಕು. ಅಯೋಗ್ಯನಾದವನು ಯಾರೂ ಇಲ್ಲ, ಯೋಜನೆಯನ್ನ ಮಾಡುವಂತ ಯೋಜಕರು ಮಾತ್ರ ವಿರಳ ಅಂತ ಹೇಳುವಂಥದ್ದನ್ನ ಒಂದು ಶ್ಲೋಕದಲ್ಲಿ ನಾವು ಕೇಳ್ತೀವಿ. ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಬೇಕಾದ್ರೆ, ಆ ಸಂಘಟನೆಯನ್ನ ಬೆಳೆಸಬೇಕಾದ್ರೆ ಬಹಳ ಕಷ್ಟದ ಒಂದಷ್ಟು ಸನ್ನಿವೇಶಗಳನ್ನ ನಾವು ನೋಡ್ತೀವಿ. ಒಂದು ವಿಚಾರವನ್ನ, ಒಂದು ದೇಶಭಕ್ತಿಯನ್ನ ಮೈಗೂಡಿಸಿಕೊಂಡಿರುವಂತ ಒಂದು ಸಂಘಟನೆ, ಆ ಸಂಘಟನೆ ಇಡೀ ದೇಶವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಿ ಆ ಸಂಘಟನೆಯನ್ನ ಬೆಳೆಸಬೇಕಾದ್ರೆ ಹಗಲು ರಾತ್ರಿ ಆ ಸಂಘಟನೆಯ ಕೆಲಸವನ್ನ ಮಾಡಬೇಕು. ನಾವಿವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ರಬ್ಬರ್ ಟ್ಯಾಪರ್ ಮತ್ತು ಕೃಷಿ ಮಜ್ದೂರು ಸಂಘ ಇದರ ಉದ್ಘಾಟನೆಯನ್ನ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವಿಲ್ಲಿ ಮಾಡ್ಲಿಕ್ಕಿದ್ದೇವೆ. ಅದರ ಪೂರ್ವಭಾವಿಯಾಗಿ ಭಾರತೀಯ ಮಜ್ದೂರ್ ಸಂಘ ಅದರ 70ನೇ ವಾರ್ಷಿಕ ಈ ಸಂದರ್ಭದಲ್ಲಿ, ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಉಪಸ್ಥಿತರಾಗಿದ್ದೇವೆ. ಭಾರತೀಯ ಮಜ್ದೂರ್ ಸಂಘ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗುವ ಮೊದಲು ಈ ಜಿಲ್ಲೆಯಲ್ಲಿ ನಮ್ಮ ಒಟ್ಟು ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದಷ್ಟು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ಸಿನ ಒಂದಷ್ಟು ಯೂನಿಯನ್ನ ಹಿಡಿತದಲ್ಲಿ ನಮ್ಮ ಇಡೀ ಜಿಲ್ಲೆ ಆ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಆ ರೀತಿಯ ಒಂದು ವಾತಾವರಣವನ್ನ ತಂದಿತ್ತು. ನಾವು ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಸಂಘಟನೆಯನ್ನ ಮಾಡುವುದು ಕಷ್ಟ ಅಂತ ಹೇಳುವಂತ ಮನಸ್ಸಿನಲ್ಲಿ ಆ ರೀತಿಯ ಒಂದು ಭಾವನೆ ಸಮಾಜದ ನಡುವಲ್ಲಿತ್ತು. ನಾವು ಒಂದು ಘಟನೆಯನ್ನ ಕೇಳ್ತೀವಿ. ಮಂಗಳೂರಿನ ಒಬ್ಬ ಲೋಕನಾಥ ಶೆಟ್ಟಿ ಅಂತ ಹೇಳುವ ಆತ ಯಾವ ಕಮ್ಯುನಿಸ್ಟಿನ ಒಂದು ಹಿಡಿತದಲ್ಲಿದ್ದಂತ ಆ ಏನು ಸಂಘಟನೆಗಳಿತ್ತೋ ಆ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಮೊದಲಿಗೆ ಆ ವ್ಯಕ್ತಿಯ ಹತ್ಯೆಯನ್ನ ಮಾಡ್ತಾರೆ. ಅದಾದ ನಂತರ ಸಂಘಟನೆಯ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲರಿಗೂ ಕೂಡ ಭಯ. ಆದ್ರೆ ಮೊದಲಿಗೆ ಮಂಗಳೂರಿನ ಉರುವದ ಏನು ಮಾರಿಗುಡಿ ಮಾರಿಯಮ್ಮನ ಆ ಜಾಗೆ ಇದೆ, ಆ ಜಾಗೆಯಲ್ಲಿ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಗೇರು ಬೀಜ ಶ್ರಮಿಕ ಸಂಘ ಅಂತ ಹೇಳುವಂತ ಒಂದು ಸಂಘಟನೆ ಮೊದಲಿಗೆ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ಸಿನ ಏನು ಆ ಷಡ್ಯಂತ್ರಗಳ ಆ ಹುನ್ನಾರದ ನಡುವಲ್ಲಿ ಏನು ಆ ಸಂಘಟನೆಗಳು ಕೆಲಸ ಮಾಡ್ತಾ ಇತ್ತು, ಅದನ್ನ ಮೆಟ್ಟಿ ನಿಂತು ಮೊದಲಿಗೆ ಒಂದು ಸಂಘಟನೆ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ಸಂಘಟನೆಯಲ್ಲಿ ತಾಯಂದ್ರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭ ಆದಂತ ಆ ಸಂಘಟನೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳು, ಯಾವ ಗೇರು ಬೀಜ ಕೆಲಸಗಾರರು ಒಟ್ಟಾಗಿ ಸೇರಿಕೊಂಡು ಗೇರು ಬೀಜ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಒಂದಷ್ಟು ಕೆಲಸಗಾರರು ಸೇರಿಕೊಂಡು ಮಾಡಿದಂತ ಆ ಸಂಘಟನೆ ಇತ್ತು. ಅದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಲ್ಲಿ ಹೋಟೆಲ್ ಕಾರ್ಮಿಕರಿರ್ಬಹುದು, ಬ್ಯಾಂಕ್ ಉದ್ಯೋಗಿಗಳಿರ್ಬಹುದು, ಈ ರೀತಿಯಲ್ಲಿ ಸಂಘಟನೆಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಒಂದೊಂದಷ್ಟು ವ್ಯಕ್ತಿಗಳು ಸೇರಿಕೊಂಡು ಯೋಚನೆ ಮಾಡ್ತಾರೆ. ನಾವು ಕೇಳ್ತೀವಿ, ಒಂದು ಸಂಘಟನೆ ಬೆಳಿಬೇಕಾದ್ರೆ ಆ ಸಂಘಟನೆಗೆ ಶಕ್ತಿಯನ್ನ ಕೊಡುವಂತ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಯೋಚನೆ ಮಾಡಿದಾಗ ಆ ಸಂಘಟನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನ ಹೇಳ್ತೇವೆ. ಒಂದು ಗುರು ಶಿಷ್ಯರ ಒಂದು ಕತೆ ನಮಗೆ ನೆನಪಾಗುತ್ತೆ. ಗುರು ಶಿಷ್ಯರು ಅವರು ಒಬ್ರೊಬ್ರು ವಾದವನ್ನ ಮಾಡ್ತಾರೆ. ನಾನು ಮೇಲೆ ತಿಳ್ಕೊಂಡು ವಾದ ಮಾಡ್ತಾರೆ. ಆಗ ಆ ವಾದಕ್ಕೆ ಇನ್ನು ಸ್ವಲ್ಪ ಪರಿಹಾರ ಸಿಗಬೇಕಾದ್ರೆ ಗುರುವಿನ ಹತ್ರವೇ ಆ 3 ಜನ ಕೂಡ ಗುರುವಿನ ಹತ್ರ ಹೋಗ್ತಾರೆ. ಗುರುವಿನ ಹತ್ರ ಹೋಗಿ ಗುರುವಿನ ಹತ್ರ ಕೇಳ್ತಾರೆ,
ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ಹೇಳುವಂತದ್ದನ್ನ ನೀವು ನಮಗೆ ತೋರಿಸಿಕೊಡ್ಬೇಕು ಅಂತ ಹೇಳುವಂತದ್ದನ್ನ ಹೇಳ್ತಾರೆ. ಆಗ ಆ ಗುರು ಆಯ್ತು ಬಾ ಬನ್ನಿ ನೀವು ಯಾರು ಶ್ರೇಷ್ಠ ಅಂತ ಹೇಳುವಂತದ್ದನ್ನ ನಾನು ತೋರಿಸಿಕೊಡ್ತೇನೆ ಅಂತ ಹೇಳಿಕೊಂಡು ಗುರು ಅವರನ್ನ ಕರೀತಾರೆ. ಕರೆದಾಗ ಗುರುವಿನ ಹತ್ರ ಹೋದ್ರು. ಗುರುವಿನ ಹತ್ರ ಹೋದಾಗ ಗುರು ಎಲ್ಲರ ಕೈಯಲ್ಲಿಯೂ ಕೂಡ ಒಂದೊಂದು ಕಟ್ಟಿಗೆಯ ತುಂಡನ್ನ ಕೊಟ್ರು. ಆ ಕಟ್ಟಿಗೆಯನ್ನ ತುಂಡು ಮಾಡಿ ಅಂತ ಹೇಳುವಂತದ್ದನ್ನ ಗುರು ಆ ಶಿಷ್ಯರಿಗೆ ಹೇಳ್ತಾರೆ. ಇದು ಒಂದು ಅವರ ಶಕ್ತಿಯ ಪ್ರದರ್ಶನ. ಅದಕ್ಕೋಸ್ಕರ ಕಟ್ಟಿಗೆಯನ್ನ ತುಂಡು ಮಾಡಬೇಕು ಅಂತೇಳಿ ಗುರುಗಳು ಹೇಳಿದಾಗ ಎಲ್ಲರೂ ಕೂಡ ಗುರುಗಳು ಏನು ಅವರ ಕೈಗೆ ಕಟ್ಟಿಗೆಯನ್ನ ಕೊಟ್ಟಿದ್ರು ಆ ಕಟ್ಟಿಗೆಯನ್ನ ತುಂಡು ಮಾಡಿ ಬಿಸಾಡ್ತಾರೆ. ಆಗ ಗುರು ಹೇಳ್ತಾರೆ, ಆಯ್ತು ಆ ಕಟ್ಟಿಗೆಯನ್ನ ತುಂಡು ಮಾಡಿ ಆಯ್ತು, ಇನ್ನು ಒಂದು ಕಟ್ಟಿಗೆಯ ಒಂದಷ್ಟು ಕಟ್ಟ ಏನಿದೆ, ಒಂದು 8-10 ಕಟ್ಟಿಗೆಯನ್ನ ಸಾಮೂಹಿಕವಾಗಿ ಒಂದು ಕಟ್ಟಿಕೊಂಡು ಈ ಕಟ್ಟಿಗೆಯನ್ನ ನೀವೀಗ ತುಂಡು ಮಾಡಬೇಕು ಅಂತ ಹೇಳ್ತಾರೆ. 3 ಜನ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಕಟ್ಟಿಗೆಯನ್ನ ತುಂಡು ಮಾಡ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ನೀವು ಒಬ್ಬೊಬ್ಬರಾಗಿ ನಿಂತಾಗ ಒಬ್ಬೊಬ್ಬರಾಗಿ ಆ ಕಟ್ಟಿಗೆಯನ್ನ ನೀವು ಒಬ್ಬೊಬ್ಬರು ಒಂದು ಕಟ್ಟಿಗೆಯನ್ನ ತುಂಡು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಕಟ್ಟಿಗೆಯ ಏನು ಆ ಒಂದಷ್ಟು 8-10 ಕಟ್ಟಿಗೆಯ ಒಂದು ಕಟ್ಟ ಏನಿದೆ ಅದನ್ನ ನಿಮಗೆ 3 ಜನಕ್ಕೂ ಕೂಡ ತುಂಡು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ನೀವು ಒಬ್ಬರೇ ನಿಂತಾಗ ನಿಮ್ಮ ವಿರೋಧಿಗಳ ನಿಮ್ಮನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನೀವು 3 ಜನ ಒಂದಾಗಿ ಯೋಚನೆಯನ್ನ ಮಾಡಿದ್ರೆ ನಿಮ್ಮನ್ನ ಮೀರಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದನ್ನ ಹೇಳ್ತಾರೆ. ಅಂದ್ರೆ ಆ ರೀತಿ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದಾಗ ಆ ಸಂಘಟನೆ ಪ್ರತ್ಯೇಕವಾಗಿ ಯೋಚನೆ ಮಾಡಿದ್ರೆ ಆ ಸಂಘಟನೆಗೆ ಶಕ್ತಿ ಇಲ್ಲ. ಆದ್ರೆ ಆ ಸಂಘಟನೆ ಬೆಳಿಬೇಕಾದ್ರೆ ಎಲ್ಲರೂ ಕೂಡ ಒಂದು ಶಕ್ತಿಯುತವಾದಂತ ಸಂಘಟನೆಯಾಗಿ ಬೆಳೆಸಬೇಕು ಅಂತ ಹೇಳುವಂತದ್ದನ್ನ ಯೋಚನೆ ಮಾಡಿದಾಗ ಖಂಡಿತ ಆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ ರೀತಿಯಲ್ಲೇ ಅಲ್ಲಿ ಆಗಾಗ ಮೀಟಿಂಗ್ ಸೇರುವಂತದ್ದು, ಈ ರೀತಿಯಲ್ಲಿ ಸೇರ್ತಾ ಪ್ರತಿ ಒಂದೊಂದು ಯೂನಿಯನ್ ಅನ್ನ ಅಲ್ಲಲ್ಲಿ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಘದ ಪ್ರಚಾರಕರಾಗಿದ್ದಂತ ದತ್ತೋಪಂತ ಠೇಂಗಡಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಆದ ನಂತರ ಸಂಘದ ಪ್ರಚಾರಕರಾಗಿ ಸಂಘದ ಕೆಲಸವನ್ನ ಮಾಡಬೇಕು ಅಂತ ಹೇಳುವಂತ ಆ ಆಶಾಭಾವನೆಯಿಂದ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ಆದ ನಂತರ ಬರ್ತಾರೆ. ಗುರೂಜಿ ಅವರ ಸಂಪರ್ಕ ಇತ್ತು ಅವರಿಗೆ, ಸಂಘದ 2ನೇ ಸರಸಂಘ ಚಾಲಕರು. ನಾವು ಅಲ್ಲಿ ಆ ಪಕ್ಕದಲ್ಲಿ ಅವರ ಫೋಟೋ ಇದೆ, ಡಾಕ್ಟರ್ ಜಿ ಮತ್ತು ಗುರೂಜಿ ಅವರ ಫೋಟೋ ಇದೆ. ಆ ಭಾವಚಿತ್ರದಲ್ಲಿ ಅವರನ್ನು ನೋಡ್ಬೋದು, ದಾಡಿ ಇಟ್ಟಂತ 2ನೇ ಸರಸಂಘ ಚಾಲಕರು. ಅವರ ಒಂದಷ್ಟು ಒಡನಾಟ ದತ್ತೋಪಂತ ಠೇಂಗಡಿ ಅವರಿಗೆ ಇತ್ತು. ದತ್ತೋಪಂತ ಠೇಂಗಡಿ ಅವರ ಹತ್ರ ಗುರೂಜಿ ಅವರು ಹೇಳ್ತಾರೆ, ನೀನು ಕೇರಳಕ್ಕೆ ಪ್ರಚಾರಕನಾಗಿ ನೀನು ಹೋಗ್ಬೇಕು, ಕೇರಳದಲ್ಲಿ ನಿನ್ನ ಪ್ರಚಾರಕನ ಕೆಲಸವನ್ನ ಮಾಡಬೇಕು, ಅದಕ್ಕೋಸ್ಕರ ದೇಶಭಕ್ತರನ್ನ ನಿರ್ಮಾಣ ಮಾಡುವಂತ ಕೆಲಸ ನೀನು ಮಾಡ್ಬೇಕು ಅಂತ ಹೇಳುವಂತದ್ದನ್ನ ಗುರೂಜಿ ಅವರು ಅವರಿಗೆ ಹೇಳ್ತಾ ಕೇರಳಕ್ಕೆ ಕಳಿಸ್ತಾರೆ. ನಮ್ಮ ಪಕ್ಕದ ರಾಜ್ಯ ಕೇರಳಕ್ಕೆ ಹೋದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾವ ರೀತಿ ಕೇರಳದ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಂಘಟನೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಘಟನೆ ಬೆಳಿಲಿಕ್ಕೆ
ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ರಬ್ಬರ್ ಟ್ಯಾಪರ್ ಮತ್ತು ಕೃಷಿ ಮಜ್ದೂರ್ ಸಂಘ ರಿಜಿಸ್ಟರ್ಡ್ ಇದರ ಉದ್ಘಾಟನೆ ಹಾಗೂ ಕಾರ್ಮಿಕರ ಸಮಾವೇಶ ಹಾಗೂ ಇದೆಲ್ಲದಕ್ಕೂ ಮೂಲವಾಗಿ BMS ಇದರ ಸ್ಥಾಪನಾ ದಿನಾಚರಣೆಯ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರು ವಕೀಲರು ಆದಂತಹ ಅನಿಲ್ ಕುಮಾರ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ BMS ಸ್ಥಾಪನಾ ದಿನಾಚರಣೆಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದಂತಹ ಮಂಗಳೂರು ಜಿಲ್ಲೆಯ ಭರತ್ ರಾಜ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ಉಪಾಧ್ಯಕ್ಷರು ಆತ್ಮೀಯರು ಆದಂತಹ ಅನಂತ ಭಟ್ ಅವರೇ, ರಬ್ಬರ್ ಬೋರ್ಡ್ನ ಅಧಿಕಾರಿಯಾದಂತಹ ರೋಶನಿ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕೆನರಾ ಬ್ಯಾಂಕ್ ಇದರ ಮುಖ್ಯ ಪ್ರಬಂಧಕರಾದಂತಹ ಜಯಂತರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಹೇಳಿದಂತಹ ಭಾರತೀಯ ಮಜ್ದೂರ್ ಸಂಘದ ರಾಜ್ಯ ಕಾರ್ಯದರ್ಶಿ ಆದಂತಹ ಜಯರಾಜ್ ಸಾಲಿಯನ್ ರವರೇ, ಹಾಗೂ ಸುಳ್ಯ ಹಾಗೂ ಬೆಳ್ತಂಗಡಿ ತಾಲೂಕು ಘಟಕದ ಅಧ್ಯಕ್ಷ ಕಾರ್ಯದರ್ಶಿ ಅವರೇ, ಅಲ್ಲದೆ ರಬ್ಬರ್ ಬೋರ್ಡ್ ಇದರ ನಿವೃತ್ತ ಟ್ಯಾಪಿಂಗ್ ಶಿಕ್ಷಕರು ಆದಂತಹ ರಾಘವನ್ ಮಾಸ್ಟರ್ ಅವರೇ, ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ನನ್ನ ಕಾರ್ಮಿಕ ಮಿತ್ರರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತೊಂದು ತಮಗೆಲ್ಲ ತಿಳಿದಾಗೆ ವಿಶೇಷ ದಿನ. ಯಾಕೆಂದ್ರೆ ದತ್ತೋಪಂತ ಟೇಂಗ್ಡೆ ಅವರು ಸ್ಥಾಪಿಸಿದಂತಹ 1955ನೇ ಇಸವಿಯಲ್ಲಿ ಸ್ಥಾಪಿಸಿದಂತಹ ಭಾರತೀಯ ಮಜ್ದೂರ್ ಸಂಘ ಇದರ ಒಂದು ಸ್ಥಾಪನಾ ದಿನಾಚರಣೆಯೊಂದಿಗೆ ಕಾರ್ಮಿಕರ ಪರವಾಗಿ ಅಥವಾ ನಮ್ಮ ರಬ್ಬರ್ ಬೆಳೆಗಾರರಲ್ಲಿ ಟ್ಯಾಪಿಂಗ್ ಮಾಡುವಂತ ಅಂದ್ರೆ KFDC ಅನ್ನು ಹೊರತುಪಡಿಸಿ ನಾನು ತಿಳಿದ ಮಟ್ಟಿಗೆ ಕಾರ್ಮಿಕರ ಒಂದು ಸಂಘಟನೆ ಆಗ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಸ್ಥಾಪಿತ ಆದಂತಹ ಯೂನಿಯನ್ ನ ಒಂದು ಉದ್ಘಾಟನೆಯೂ ಸಹ ಇವತ್ತು. ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಇಲ್ಲಿ ಭಾಗವಹಿಸ್ತಾ ಈ ಒಂದು ಕಾರ್ಮಿಕ ಸಂಘಟನೆಯನ್ನು ಉದ್ಘಾಟನೆ ಮಾಡ್ತಾ ಇರುವುದಕ್ಕೆ. ತಮಗೆಲ್ಲ ತಿಳಿದ ಹಾಗೆ ಭಾರತ ರಬ್ಬರ್ ನಲ್ಲಿ ಬಹಳವಾಗಿ ಒಂದು ಉತ್ಪಾದನೆ ಮಾಡುವಂತ ದೇಶ ಅಂತ ಹೇಳುದು ಗೊತ್ತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾರ್ಮಿಕರ ಕೊರತೆ ಆಗ್ತಾ ಇರುವುದರಿಂದ ಕೇರಳ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ಬೋದು, ರಬ್ಬರ್ ಟ್ಯಾಪಿಂಗ್ ಆಗುವಂತದ್ದೇ ತುಂಬಾ ಕಡಿಮೆ ಆಗಿದೆ. ತಮಗೆ ಗೊತ್ತಿರ್ಬೋದು, ಯಾಕೆಂದ್ರೆ ಹೆಚ್ಚಿನವರು ಹೊಸ ಹೊಸ ಉದ್ಯೋಗವನ್ನು ಅರಸಿಕೊಂಡು ರಬ್ಬರ್ ಈ ಒಂದು ಕೆಲಸ ಮಾಡುವುದನ್ನು, ಟ್ಯಾಪಿಂಗ್ ಮಾಡುವುದನ್ನು ಬಿಟ್ಟು ಬೇರೆ ಕೆಲಸದತ್ತ ವಾಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಬೆಳಿಗ್ಗೆ ಮಾಡುವಂತ ಕೆಲಸ ಇರಬಹುದು, ಅದಕ್ಕೆ ಪೂರಕವಾದಂತಹ ಒಂದು ಮನ್ನಣೆ ಸಿಗ್ತಾ ಇಲ್ಲ ಅಥವಾ ಒಂದು ಭದ್ರತೆ ಸಿಗ್ತಾ ಇಲ್ವಂತ ಹೇಳುವಂತ ದೃಷ್ಟಿಯಿಂದ ಅವರೆಲ್ಲ ಕಾರ್ಮಿಕ ಮಿತ್ರರು ಬೇರೆ ಅಥವಾ ಅವರ ಮನೆಯ ಮಕ್ಕಳು ಇರ್ಬೋದು ಬೇರೆ ಕೆಲಸದತ್ತ ವಾಳ್ತಾ ಇದ್ದಾರೆ. ಇದು ನಾವು ಕಾಣ್ತಾ ಇದ್ದೇವೆ. ಅದೆಲ್ಲದಕ್ಕೆ ವಿರುದ್ಧವಾಗಿ ರಬ್ಬರ್ ಟ್ಯಾಪಿಂಗ್ ನಡಿಬೇಕು ಅಂತ ಹೇಳುವ ದೃಷ್ಟಿಯಿಂದ ಮತ್ತು ಅದರ ಕಾರ್ಮಿಕರಿಗೆ ಭದ್ರತೆ ಸಿಗಬೇಕು ಹೇಳುವ ದೃಷ್ಟಿಯಿಂದ ನಮ್ಮ BMS-ನ ಒಂದು ಮುಖಾಂತರ, BMS-ನ ಒಂದು ಪೋಷಣೆ ಅಥವಾ ಒಂದು ಹಿನ್ನೆಲೆಯ ಮುಖಾಂತರ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧೀನದಲ್ಲಿ ಬರ್ತದೆ BMS, ಗೊತ್ತಿಲ್ಲದವರಿಗೆ. ಯಾಕೆಂದ್ರೆ ನಾವೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂತವರು. ಅದರ ಕೆಳಗೆ ಬರ್ತಾ ಇದೆ ಈ ಒಂದು ಕಾರ್ಮಿಕ ಸಂಘಟನೆ. ಇದು ದೇಶವ್ಯಾಪಿಯಾಗಿ ಹರಡುತ್ತೆ. ಸುಮಾರು 10 ಲಕ್ಷ ಮಿಲಿಯ ಇದರ ಕಾರ್ಮಿಕ ಸಂಘಟನೆ ಸದಸ್ಯರಿದ್ದಾರೆ.
ಈ ಕಾರ್ಮಿಕ ಸಂಘಟನೆ ಆದ್ರೆ ನಮಗೆ ಆಗುವಂತ ಲಾಭ ಏನಂದ್ರೆ ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಇದಕ್ಕೆ ಪೂರಕವಾಗಿ ಯಾವುದೋ ಒಂದು ರಾಷ್ಟ್ರೀಯ ಹಿನ್ನೆಲೆ ಉಳ್ಳಂತಹ ಒಂದು ಸಂಘಟನೆ ಸಹಕಾರ ಹಾಗೂ ಮಾರ್ಗದರ್ಶನ ನೀಡ್ತದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಜಯರಾಜ್ ಅವರು ಓಡಾಟ ಮಾಡಿಕೊಂಡು ನಮ್ಮ ಇಲ್ಲಿನ ಜಿಲ್ಲಾಧ್ಯಕ್ಷರಾದಂತ ಅನಿಲ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲರನ್ನು ಸಂಘಟನೆ ಮಾಡಿ ಸುಮಾರು ಈಗಾಗಲೇ ನಾನು ಮಾಹಿತಿ ತಗೊಂಡ ಪ್ರಕಾರ 300 ಮಂದಿಗೂ ಅಧಿಕ ಈಗ ಇದಕ್ಕೆ ರಿಜಿಸ್ಟರ್ ಆಗಿದೆ ಸಂಘಟನೆಯಲ್ಲಿ. ಮೊದಲಿಗೆ ನಾನು ಅವರಿಬ್ಬರನ್ನು ಅಭಿನಂದಿಸ್ತೇನೆ ಎಲ್ಲರ ಪರವಾಗಿ. ಆದ್ರೆ ಅದರೊಟ್ಟಿಗೆ ನನ್ನ ಒಂದು ಸಲಹೆ ಏನಂದ್ರೆ ಇದು ಇಲ್ಲಿಗೆ ನಿಲ್ಬಾರ್ದು. ಅಂದ್ರೆ ಬರೀ ನಮ್ಮ ಒಂದೆರಡು ವಿಚಾರಗಳಿಗೋಸ್ಕರ ಅಲ್ಲದೆ ಬೇರೆ ಬೇರೆ ಆರೋಗ್ಯ ಇರಬಹುದು ಅಥವಾ ಇನ್ನು ಬೇರೆ ವಿಚಾರಗಳಿಗೆ ಪೂರಕವಾಗುವಂತ ರೀತಿಯಲ್ಲಿ ಈ ಸಂಘಟನೆ ಕೆಲಸ ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ನಾನು ರಬ್ಬರ್ ಬೋರ್ಡ್ ನ ಒಂದು ಸದಸ್ಯನಾಗಿದ್ದೇನೆ ಕೊಟ್ಟಾಯಂ ಇದ್ರ. ಅಲ್ಲಿ ನೋಡುವಾಗ ಸುಮಾರು 18 ವಿವಿಧ ಕಾರ್ಮಿಕ ಸಂಘಟನೆಗಳಿದೆ. ಒಬ್ರು ಮಾಡಿದ್ರೆ ಇನ್ನೊಬ್ರಿಗೆ ಆಗುದಿಲ್ಲ, ಇನ್ನೊಬ್ರು ಮಾಡಿದ್ರೆ ಮತ್ತೊಬ್ರಿಗೆ ಆಗುದಿಲ್ಲ, ಈ ರೀತಿಯ ವ್ಯವಸ್ಥೆಗಳಿರುವಂತ ಸಂಘಟನೆಗಳಿದೆ. ಆದ್ರೆ ನಿಮ್ಮೊಳಗೆ ಅದು ಯಾವುದೇ ಆ ರೀತಿಯ ವಿಷಯದಲ್ಲಿ ಏನಾದ್ರೂ ಇದ್ರು ಸಹ ವ್ಯತ್ಯಾಸಗಳಿದ್ರು ಸಹ ಕೂತು ಮಾತನಾಡಿಕೊಂಡು ಹಿರಿಯರನ್ನು ವಿಶ್ವಾಸಕ್ಕೆ ತಕೊಂಡು ಒಂದೇ ಮಟ್ಟಿನಲ್ಲಿ ಹೋದ್ರೆ ಖಂಡಿತ ಸಂಘಟನೆಗಳಿಗೆ ಬೆಲೆ ಸಿಗ್ತದೆ ಅಥವಾ ನಿಮ್ಮ ಒಂದು ಸರಿಯಾದಂತಹ ರೀತಿಯ ಬೇಡಿಕೆಗಳಿಗೆ ಖಂಡಿತ ಮನ್ನಣೆ ಸಿಗ್ಬಹುದು ಅಂತ ಹೇಳುವಂತಹದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ರಬ್ಬರ್ ಟ್ಯಾಪರ್ ಕಾರ್ಮಿಕರಿಗೆ ನಮ್ಮ ರಬ್ಬರ್ ಬೋರ್ಡ್ ನ ಒಂದು ಕೆಲವು ವಿಚಾರಗಳನ್ನ ಮತ್ತೆ ಮೇಡಮ್ ಹೇಳ್ತಾರೆ. ಯಾವುದೆಲ್ಲ ಸವಲತ್ತು ಇದೆ ಅಂತ ಹೇಳುವುದನ್ನು. ಅಂದ್ರೆ ಈಗ ನಿನ್ನೆ ರಬ್ಬರ್ ಬೋರ್ಡ್ ನಲ್ಲಿ ಸಭೆ ಇತ್ತು, ನಾನು ಹೋಗಿ ಬೆಳಿಗ್ಗೆ ಮನೆಗೆ ತಲುಪಿದಷ್ಟೇ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೆಲವು ಅಪ್ರೂವಲ್ ಗಳಿಗೆ ಕಳಿಸುವಂತ ವಿಚಾರದಲ್ಲಿ ತುರ್ತಾಗಿ ಸಭೆ ಕರೆದಿದ್ರು. ಈ ಪ್ಯಾಂಪ್ಲೆಟ್ ನಲ್ಲಿ ಏನು ಕೆಲವು ರಬ್ಬರ್ ಕಾರ್ಮಿಕರ ಸೌಲಭ್ಯಗಳನ್ನು ರಬ್ಬರ್ ಬೋರ್ಡ್ ನಿಂದ ಪಡೆದುಕೊಳ್ಬಹುದು ಅಂತೇಳಿ ಮುದ್ರಿಸಿದ್ದಾರೆ. ಇದಲ್ಲದೆ ಇನ್ನು ಕೆಲವು ಹೆಚ್ಚಿನ ವಿಚಾರಗಳು ನಿನ್ನೆ ಸಭೆಯಲ್ಲಿ ವಿಚಾರ ವಿನಿಮಯ ಆಗಿ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ಮೂಲಕ ಅದು ಜಾರಿ ಆಗ್ಲಿಕ್ಕೆ ಇದೆ ಅಂತ ಹೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಈ ಟ್ಯಾಪರ್ ಕಾರ್ಮಿಕರ ಮಕ್ಕಳು ಕಲಿವಿಕೆಗೆ ಈಗಾಗಲೇ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಬಟ್ ಇದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಯಾಕಂದ್ರೆ ಎಲ್ಲವನ್ನು ರಬ್ಬರ್ ಬೋರ್ಡ್ ಸೀದಾ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಕೇಂದ್ರ ವಾಣಿಜ್ಯ ಮತ್ತು ಆರ್ಥಿಕ ಇದರ ಒಂದು ಅಪ್ರೂವಲ್ ಪಡ್ಕೊಳ್ಬೇಕಾಗ್ತದೆ. ಹಾಗಿರುವಾಗ ಅದನ್ನು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಕಲಿವಿಕೆಗೆ ಇರ್ಬೋದು ಅಥವಾ ಮಹಿಳೆಯರಿಗೆ ಒಂದು ಆರೋಗ್ಯದ ಅಥವಾ ಮನೆಯ ಕಡೆಯ ಒಂದು ಸ್ವಚ್ಛ ಭಾರತ್ ಅಂತ ಹೇಳುವ ವಿಚಾರಕ್ಕೋಸ್ಕರ ಶೌಚಾಲಯ ನಿರ್ಮಾಣಕ್ಕೂ ಇನ್ನು ಮುಂದಿನ ದಿವಸದಲ್ಲಿ ಆರ್ಥಿಕ ಸಹಾಯ ಕೊಡಬೇಕು ಅಂತ ಹೇಳುವಂತ ದೃಷ್ಟಿ ಅದಕ್ಕೂ ಪ್ರಪೋಸಲ್ ಗಳನ್ನು ಕಳಿಸಿಯಾಗಿದೆ. ಅಲ್ಲದೆ ಕೆಲವು ವೃದ್ಧಾಪ್ಯ ವೇತನ ಅಂದ್ರೆ ಯಾರು ರಿಜಿಸ್ಟರ್ಡ್ ಆಗಿ ರಬ್ಬರ್ ಬೋರ್ಡ್ ನಲ್ಲಿಯೂ ಸಹ ಅದಕ್ಕೆ ರಿಜಿಸ್ಟರ್ಡ್ ಮಾನ್ಯತೆ ತಗೊಂಡಿರ್ಬೇಕು. ಆ ರೀತಿಯಲ್ಲಿದ್ರೆ ವೃದ್ಧಾಪ್ಯ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಕೀಮ್ಗಳನ್ನು ನಿನ್ನೆ ಪ್ರಪೋಸಲ್ ಮಾಡಿ ಆಗಿದೆ. ಅದು ಮುಂದಿನ ದಿವಸದಲ್ಲಿ ನಮಗೆ ದೊರೀಬಹುದು ಅಂತ ಹೇಳುವಂತದ್ದು ಒಂದು ವಿಶ್ವಾಸ ನಮಗಿದೆ. ಮತ್ತೆ ಮನೆ ಕಟ್ಟುವಂತದ್ದಿರ್ಬೋದು ಅಥವಾ ಆರೋಗ್ಯದ ದೃಷ್ಟಿಯಿಂದ ಹಾಸ್ಪಿಟಲೈಸೇಷನ್ಗೆ ಇರ್ಬೋದು ಅಥವಾ ಏನಾದ್ರೂ ಟ್ಯಾಪಿಂಗ್ ಮಾಡುವಾಗ ಏನಾದ್ರು ವಿಷ ಜಂತುಗಳು ಕಡಿದ್ರೆ ಅದಕ್ಕೆ ಆಗುವಂತ ತೊಂದರೆಗಳಿಗಿರ್ಬೋದು. ಈ ರೀತಿಯ ಹಲವಾರು ವಿಚಾರಗಳಿಗೆ ನಾವು ಕೂಲಿ ಕಾರ್ಮಿಕರ ಪರವಾಗಿರುವಂತಹ ಒಂದು ವಿಚಾರವನ್ನು ನಿನ್ನೆ ರಬ್ಬರ್ ಬೋರ್ಡ್ ನ ಮುಖಾಂತರ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತಹ ನಿರ್ಣಯವನ್ನು ಮಾಡಿದೆ ಅಂತ ಹೇಳುವುದನ್ನು ಸಹ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಕೇರಳದ ಭಾಗದಲ್ಲಿ ರಬ್ಬರ್ ಕಾರ್ಮಿಕರ ಕೊರತೆ ಇದೆ. ಆದ್ರೆ ನಮ್ಮ ಈ ಭಾಗದಲ್ಲಿ ರಬ್ಬರ್ ಕಾರ್ಮಿಕರ ಕೊರತೆ ನಮಗಿದ್ರೂ ಸಹ ಕಾರ್ಮಿಕರ ಒಂದು
ಆ ಆ, ದರ- ಸಿಗುವಂತಹ ಒಂದು ವ್ಯವಸ್ಥೆಯು ಸಹ ಅಂದ್ರೆ ಅವರಿಗೆ ಸೌಕರ್ಯ ಇಲ್ಲದ ಕಾರಣ ಕಡಿಮೆ ಆಗ್ತಾ ಇರುವಂತದ್ದು ಖೇದಕರ. ಇದೆಲ್ಲವನ್ನು ಸಹ ಹೋಗಲಾಡುವ ದೃಷ್ಟಿಯಿಂದ ಅಥವಾ ಇದರಲ್ಲಿರುವಂತಹ ಯಾವುದೇ ನ್ಯೂನತೆಗಳಿರ್ಬೋದು ಅದನ್ನು ನನ್ನ ಗಮನಕ್ಕೆ ತಂದಲ್ಲಿ ಆ ನನ್ನಿಂದ ಏನಾಗ್ತದೆ, ಕೇಂದ್ರ ರಬ್ಬರ್ ಬೋರ್ಡ್ನಿಂದ ಕೃಷಿಕರ ಪರವಾಗಿರ್ಬೋದು ಅಥವಾ ಕಾರ್ಮಿಕರ ಪರವಾಗಿರ್ಬೋದು ಅದನ್ನಲ್ಲಿ ನಾನು ಆ ಸಭೆಗಳಲ್ಲಿ ಮಂಡಿಸಿ ನಮಗೆ ಪೂರಕವಾಗುವ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಖಂಡಿತ ಮಾಡ್ತೇನೆ ಅಂತ ಹೇಳುವಂತ ಒಂದು ಭರವಸೆಯನ್ನು ನಿಮಗೆ ನಾನು ಕೊಡ್ತೇನೆ. ಯಾಕೆಂದ್ರೆ ನಾನು ಸಹ ಒಂದು ಸಂಘಟನೆಯ ಮುಖಾಂತರ ಇವತ್ತು ರಬ್ಬರ್ ಬೋರ್ಡ್ ನ ಒಂದು ಆ ಸದಸ್ಯನಾಗಿದ್ದೇನೆ ಅಂತ ಹೇಳುವುದನ್ನು ಈ ಒಂದು ಸಭೆಯಲ್ಲಿ ಗಮನಕ್ಕೆ ತರುತ್ತಾ, ಖಂಡಿತ ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲ ಒಳ್ಳೆಯ ಕೆಲಸಕ್ಕೆ ಸಹಕಾರವನ್ನು ಸಹ ನಾನು ನೀಡ್ತೇನೆ ಅಂತ ಹೇಳುವಂತ ಮಾತನಾಡ್ತಾ ಈ ಒಂದು ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ಚಿರಋಣಿಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಈ ಸರ್ಕಾರವು ಬ್ಯಾಂಕಿನ ಮೂಲಕ ಕೊಡುವಂತ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ನಾನು ಮಾತಾಡ್ಬೇಕಂತ ಇವತ್ತು ಬಂದಿದ್ದೆ. ನಮ್ಮ ನಾಯಕ್ ಮೇಡಮ್ ತುಂಬಾ ಚೆಂದಾಗಿ ಅದನ್ನು ವಿವರಿಸಿದ್ದಾರೆ. ನನಗೆ ಹೇಳಲಿಕ್ಕೆ ಹೆಚ್ಚೇನು ಉಳಿಲಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಎರಡು ಟೈಪ್ ಕಾರ್ಮಿಕರು. ಒಂದು ಆರ್ಗನೈಸ್ಡ್ ಸೆಕ್ಟರ್, ಈಗ ನಮ್ಮಂತವರು ಬ್ಯಾಂಕಿನಲ್ಲಿ ಕೆಲಸ ಮಾಡುವವರು, ಸರ್ಕಾರಿ ನೌಕರಸ್ಥರು, IT ಕಂಪನಿಗಳೆಲ್ಲ ದೊಡ್ಡ ದೊಡ್ಡ ಕೆಲಸದವರು, ಇವರೆಲ್ಲ ಕಾರ್ಮಿಕರೇ. ನಾವೆಲ್ಲ ಕಾರ್ಮಿಕರೇ. ನಮಗೆ ರಿಟೈರ್ ಆಗ್ಬೇಕಾದ್ರೆ ಅಥವಾ ಮಧ್ಯ ಹುಷಾರಿಲ್ಲದಿದ್ರೆ ಕೆಲವೊಂದು ಸ್ಕೀಮ್ಗಳು ಇರ್ತವೆ. ರಿಟೈರ್ ಆದ ಮೇಲೆ ಪಿಂಚಣಿ ಬರ್ತದೆ, PF ಬರ್ತದೆ. ಏನಾದ್ರೂ ಆಯ್ತಪ್ಪ, ಅನಾಹುತ ಆಯ್ತಂದ್ರೂ ಸಹ ನಮ್ಗೆ ಇನ್ಶೂರೆನ್ಸ್ ಇರ್ತದೆ. ಆದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್, ಇಲ್ಲಿ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸದ ಗ್ಯಾರಂಟಿ ಇಲ್ಲ, ಪಿಂಚಣಿಯ ಗ್ಯಾರಂಟಿ ಇಲ್ಲ, ರಜೆಯ ಗ್ಯಾರಂಟಿ ಇಲ್ಲ, ಹುಷಾರಿಲ್ಲದಿದ್ರೆ ಅದರ ಖರ್ಚು ವೆಚ್ಚಗಳ ಹೇಗೆ ಇದರ ಗ್ಯಾರಂಟಿಗಳು ಇಲ್ಲ. ಇದೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ಗಳು ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಸೆಕ್ಟರ್ ಇದೆ. ಇಂಥ ಕಾರ್ಮಿಕರಿಗೆ, ಇಂಥ ಜನರಿಗೆ ಈ ಸೌಲಭ್ಯಗಳು ಸಿಗಲಿ ಅನ್ನೋದಕ್ಕೆ ಕೇಂದ್ರ ಸರ್ಕಾರವು ಇಂಥ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾವೆ. ಅಲ್ಲಿ ನಮ್ಮ ಕೌಂಟರ್ ನಮ್ಮ ಸಿಬ್ಬಂದಿ ಕುತ್ಕೊಂಡಿದ್ದಾರೆ, ಅದನ್ನೆಲ್ಲ ನೋಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಬ್ಯಾಂಕಿನಂತಲ್ಲ, ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿಯೂ ಸಹ ಈ ಸೌಲಭ್ಯ ಲಭ್ಯವಿದೆ. ಜೀವ ವಿಮೆ 436 ರೂಪಾಯಿ ವರ್ಷಕ್ಕೆ, ದೊಡ್ಡ ಮೊತ್ತವೇ ಅಲ್ಲ ಅದು. 2 ಲಕ್ಷ ರೂಪಾಯಿ ಜೀವ ವಿಮೆ, ಅಪಘಾತ ವಿಮೆ 20 ರೂಪಾಯಿ ವರ್ಷಕ್ಕೆ, ಅದು ದೊಡ್ಡ ಮೊತ್ತವಲ್ಲ. 2 ಲಕ್ಷ ರೂಪಾಯಿ ಅಪಘಾತ ವಿಮೆ. ಇನ್ನು ಅಟಲ್ ಪಿಂಚಣಿ ಯೋಜನೆ, ಇಂಥ ತುಂಬಾ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ತಂದಿದೆ. ಇದರಿಂದ ತಾವು, ತಮ್ಮ ಮಕ್ಕಳು, ತಮ್ಮ ಕುಟುಂಬಸ್ಥರು ಎಲ್ಲರೂ ಈ ಲಾಭವನ್ನು ಪಡೆಯಬೇಕಂತ ನಾನು ಬ್ಯಾಂಕಿನ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ ತಮ್ಮಲ್ಲಿ. ಇನ್ನು ಹೊಸದಾಗಿ ಉದ್ಘಾಟನೆಗೊಂಡಂತಹ ಈ ಸಂಘದೊಂದಿಗೆ ಭಾರತೀಯ ಮಜ್ದೂರ್ ಸಂಘದ ಬಲ ಇದೆ, ಸಂಘದ ಬಲ ಇದೆ. ಮುಂದೆ ಬರುವ ದಿವಸಗಳಲ್ಲಿ ಈ ಸಂಘದ ಮೂಲಕ ತಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.